come on, home cooks, let's cook in the master class kitchen. Master class, chef of the year 2020. Master class, chef of the year 2020. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ನೋಡುತ್ತಿರುವಂತ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಹುಡುಗ ವಿಜಯ್ ನಿಖಿಲ್ ರಾಜ್ ಮಾಡುವಂತ ಪ್ರೀತಿಯ ಆದರದ ಸ್ವಾಗತ. ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದೇವೆ. ವಿಶೇಷ ಯಾಕೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಪ್ರತಿಭಾನ್ವಿತ ಶೆಫ್ಸ್ ನವರನ್ನ ಹುಡುಕುವಂತಹ ಹೊಸ ಹೊಸ ಸವಿ ರುಚಿಗಳನ್ನ ಆವಿಷ್ಕಾರ ಮಾಡುವಂತಹ ಒಂದು ವಿಭಿನ್ನವಾದ ಅತಿ ದೊಡ್ಡ ಕುಕಿಂಗ್ ರಿಯಾಲಿಟಿ ಕಾಂಪಿಟಿಷನ್, ದಟ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್. ಈ ಒಂದು ಕಾಂಪಿಟೇಷನ್ಗೆ ನಿಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಮಾತಿದೆ ವೀಕ್ಷಕರೇ, ಒಬ್ಬ ವ್ಯಕ್ತಿಗೆ, ಒಂದು ಮನುಷ್ಯನಿಗೆ ತುಂಬಾ ರೀತಿಯ ಕಲೆಗಳಿರ್ತದೆ. ಡಾನ್ಸಿಂಗ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಆಗಿರ್ಬೋದು, ಅದೇ ರೀತಿ ಕುಕಿಂಗ್ ಕೂಡ ಒಂದು ಕಲೆ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಕುಕಿಂಗ್ ಮಾಡ್ತಾರೆ, ಆದ್ರೆ ಎಲ್ಲರ ಅಡಿಗೆ ತುಂಬಾ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಕೂಡ ಮನೆಯಲ್ಲಿ ಮಾಡ್ಬೇಕಿದ್ರೆ ಕೆಲವೊಮ್ಮೆ ನಾವು ಕೂಡ ಟ್ರೈ ಮಾಡ್ತೇವೆ, ಆದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಆದ್ರೆ ನಮ್ಮ ಅಮ್ಮಂದಿರು ಅದೇ ರೀತಿ ಅಜ್ಜಿ ಅವರು ಯಾರಾದ್ರೂ ಮಾಡಿದ್ರೆ ತುಂಬಾನೇ ಚೆನ್ನಾಗಿ, ಒಂದು ನಳಪಾಕ ಅಂತ ಏನ್ ಹೇಳ್ತೇವೆ ನಾವು, ಅಷ್ಟು ಚೆನ್ನಾಗಿರ್ತದೆ. ಸೊ ಇವತ್ತು ನಮ್ಮ ಈ ಒಂದು ಕಿಚನ್ ಅಲ್ಲಿ ಯಾರೆಲ್ಲ ಯಾವ ರೀತಿ ಎಷ್ಟು ಚೆನ್ನಾಗಿ ಎಷ್ಟು ವಿಭಿನ್ನವಾಗಿ ಕುಕಿಂಗ್ ಮಾಡ್ತಾರೆ, ಸೊ ಯಾರೆಲ್ಲ ಯಾವ ತರ ಕಮೆಂಟ್ಸ್ ಅನ್ನ ಪಡ್ಕೊಳ್ತಾರೆ ಅಂತ ಈ ಒಂದು ಮೊದಲನ ಸುತ್ತಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಸೊ ನೀವು ಆಲ್ರೆಡಿ ನೋಡಿದಾಗೆ ಆಡಿಷನ್ಸ್ ರೌಂಡ್ ಇತ್ತು. ನಮ್ಮ ಈ ಒಂದು ಶೋಗೆ ಆಡಿಷನ್ಸ್ ರೌಂಡ್ ನಲ್ಲಿ ತುಂಬಾನೇ ಕಂಟೆಸ್ಟೆಂಟ್ಸ್ ಬಂದಿದ್ರು. ಅದರಲ್ಲಿ ನಮ್ಮ ತೀರ್ಪುಗಾರರು 16 ಜನ ಕಂಟೆಸ್ಟೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಇವತ್ತು ಈ ಒಂದು ಮೊದಲನೇ ಸುತ್ತಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ವೀಕ್ಷಕರೇ, ನೀವು ನೋಡಿದಂತೆ ಆಡಿಷನ್ಸ್ ರೌಂಡ್ ನಲ್ಲಿ ನಾವು ಆಲ್ರೆಡಿ 16 ಜನ ಹೋಮ್ ಕುಕ್ಸ್ ಅನ್ನ ಆಲ್ರೆಡಿ ಸೆಲೆಕ್ಟ್ ಮಾಡಿಟ್ಟಿದ್ದೇವೆ. ಸೊ ಈ ಒಂದು ಮೇನ್ ರೌಂಡ್ ನಲ್ಲಿ ಈ 16 ಜನ ಕಂಟೆಸ್ಟೆಂಟ್ಸ್ ನವರು ತುಂಬಾನೇ ವಿಭಿನ್ನವಾದ ಕೆಲವೊಂದು ರೆಸಿಪಿಯನ್ನ ಮಾಡ್ಲಿಕ್ಕಿದ್ದಾರೆ. ಸೊ ಅವರು ಯಾವ ತರ ಈ ಒಂದು ಕಿಚನ್ ಅಲ್ಲಿ ಯಾವ ರೀತಿಯ ಎಷ್ಟು ವಿಭಿನ್ನವಾದ ಡಿಶಸ್ ಅನ್ನಾಗಿರ್ಬೋದು ರೆಸಿಪಿ ಮಾಡ್ತಾರೆ ಅಂತ ನಾವು ನೋಡ್ಬೇಕು. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿರುವಂತಹ ತೀರ್ಪುಗಾರರನ್ನ ಕರೆಯುವಂತ ಒಂದು ಗೊತ್ತು. ಸೊ ಮೊಟ್ಟ ಮೊದಲನೆಯಾಗಿ ನಮ್ ಜೊತೆ ತೀರ್ಪುಗಾರರಾಗಿದ್ದಾರೆ. ಸೊ ಆಡಿಷನ್ ರೌಂಡ್ ನಲ್ಲಿ ಕೂಡ ನಮ್ ಜೊತೆ ಇವರು ತೀರ್ಪುಗಾರರಾಗಿದ್ರು. ಸೊ ಇವರು ತುಂಬಾನೇ ಎಕ್ಸ್ಪೀರಿಯನ್ಸ್ ಶೆಫ್, ಸುಮಾರು 20 ವರ್ಷಗಳ ಕಾಲ ಅಡುಗೆ ಕ್ಷೇತ್ರದಲ್ಲಿ ಇವರು ಅನುಭವವನ್ನ ಹೊಂದಿರುವಂತವರು. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ITC ಗ್ರೂಪ್ ಹೋಟೆಲ್ ಆಗಿರ್ಬೋದು, ದ ಒಬೆರಾಯ್ ಗ್ರ್ಯಾಂಡ್ ಆಗಿರ್ಬೋದು, ಕ್ಲಬ್ ಮಹೀಂದ್ರ ರೆಸಾರ್ಟ್ ಆಗಿರ್ಬೋದು, ಇಂತ ಹಲವಾರು ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಳಲ್ಲಿ ಕಿಚನ್ ಗಳಲ್ಲಿ ಇವರು ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಮೂಲತಃ ಇವರು ಕೋಲ್ಕತ್ತಾದಿಂದ ಹುಟ್ಟಿ ಬೆಳೆದಂತವರು. ಆದ್ರೆ ಪ್ರಸ್ತುತ ನಮ್ಮ ಮಂಗಳೂರಿನ ಓಷನ್ ಪೋಲ್ ಹೋಟೆಲ್ ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಇವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವರಾಜ್ ಮಂಡಲ್ ಅವರು. ಸೊ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್ ಪ್ಲೀಸ್. ಸರ್, how do you feel? The audition round, you were there with us for the judgment, so you saw many dishes there. So कैसे feel कर रहे हैं आप? It was a very good dishes and I enjoyed our dishes. It's a very good platform to show your skill. It is a good opportunity to show his skill as a chef. And this is a good, very good chef to master chef class. Now the second round is going on. ಇನ್ನೊಬ್ರು ತೀರ್ಪುಗಾರರು ನಮ್ಮ ಜೊತೆ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಇವರು ಕೂಡ ಮಾಸ್ಟರ್ ಶೆಫ್, ಸುಮಾರು 17 ವರ್ಷಗಳ ಅನುಭವವನ್ನ ಹೊಂದಿರುವಂತವರು. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಇವರು ಕೂಡ ಸೇವೆಯನ್ನ ಸಲ್ಲಿಸಿರುವಂತವರು. ಟ್ಯಾಕ್ಟರ್ ಹಾಸ್ಪಿಟಾಲಿಟಿ ಸರ್ವಿಸ್ ಆಗಿರ್ಬೋದು. ಇವರು ಶೆಫ್ ಮಿಥುನ್ ಕುಲಾರ್ ಅವರು. ಶೆಫ್ ಕೋಜರ್ ಮುಂದೆ. ಸೊ ಆ ರೇಂಜ್ಗಳ ಆಡಿಷನ್ ರೌಂಡ್ ಇರ್ತೇವೆ, ಈ ರೇಂಜ್ಗಳ ಆಡಿಷನ್ ವಿಡಿಯೋ ಕೊಡ್ತಾರೆ. ಸೊ ಕಂಟೆಸ್ಟೆಂಟ್ಸ್ ಅನ್ನ ಕುಕಿಂಗ್ ಕೆಲವತ್ತು ರೆಸಿಪೀಸ್ ಇರ್ಬೋದು. ಸೊ ಇನಿ ಲೈವ್ ಕುಕಿಂಗ್ ಇರ್ತೀವಲ್ಲ. ಸೊ ತಾದ ಫೀಲ್ ಆಗ್ಬೋದು ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ಇರುತ್ತೆ. First of all, the curiosity of the instrument statement. So ready ಆಗ್ತದೆ. ready judgment ಮಾಡ್ತಾರೆ. ಸೊ ಕಂಟೆಸ್ಟೆಂಟ್ 4 ಕಂಟೆಸ್ಟೆಂಟ್ಸ್ ಅಂತ ಕೊಡ್ಬೇಕು. ಸೊ ಅಲ್ಪ ಎವ್ರಿ ಕೌಂಟೆಡ್ ಒಂದು ಕಂಟೆಸ್ಟೆಂಟ್ ಕೊಡ್ಬೇಕು. ಸೊ ಅಕಿಲೆ ಈ ಇನ್ನೋವೇಟಿವ್ ಡಿಶ್ ಮಾಡ್ತಾರೆ. ಸೊ ಅವೇನೇ ಈ ಜಡ್ಜ್ ಮಾಡ್ಬೋದು. ಸೊ ಈ ಒಂದು ರೌಂಡ್ ಹಿಡಿದು 2 ಜನ ಈಗ ಸೇಫ್ ಮಾಡ್ತಾರೆ, 2 ಜನ ಈಗ ಡೇಂಜರ್ ಝೋನ್ ಮಾಡ್ತಾರೆ. ರೆಡಿ ಇದೆ ಸರ್? ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ನಾನು ಈಗ
ನಮ್ಮ ಆ್ಯಪಲ್ ಮಾರ್ಟ್ನ ಮುಂದ್ಗಡೆ ನಿಂತಿದ್ದೀನಿ. ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ಆ್ಯಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಅವರಿದ್ದಾರೆ, ಮಂಗಳೂರಿನ ಅತಿ ದೊಡ್ಡ ಹೈಪರ್ ಮಾರ್ಕೆಟ್ ಚೈನ್. ಸೊ ಇವತ್ತು ನಮ್ಮ ಕಂಟೆಸ್ಟೆಂಟ್ಸ್ನ ಮೊದಲನೇ ಸುತ್ತಿನ ಮೊದಲನೇ ರೌಂಡು ಇಲ್ಲಿ ನಡೀಲಿಕ್ಕಿದೆ. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಶಾಪಿಂಗ್ ಮಾಡಲಿಕ್ಕೆ ನಮ್ಮ ಆ್ಯಪಲ್ ಮಾರ್ಟ್ನಿಂದ ಅವರಿಗೆ ಬೇಕಾದಂಥ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಇಲ್ಲಿ ಶಾಪ್ ಮಾಡಬೇಕಾಗ್ತದೆ. ಸೊ ನಮ್ಮ 16 ಕಂಟೆಸ್ಟೆಂಟ್ಸ್ ಏನು ಆಡಿಷನ್ಸಿಂದ ಸೆಲೆಕ್ಟ್ ಆಗಿದ್ರು ಅವರೆಲ್ಲರೂ ಇವಾಗ ಕಾಯ್ತಾ ಇದ್ದಾರೆ, ಅಲ್ಲಿ ಒಳಗಡೆ ಇದ್ದಾರೆ. ಸೊ ಅವರಿಗೆ ಅವರು ಯಾವ ರೆಸಿಪಿಯನ್ನು ಮಾಡ್ತಾರೆ, ಯಾವುದನ್ನೆಲ್ಲ ಶಾಪಿಂಗ್ ಮಾಡ್ತಾರೆ ಅಂತ ನೋಡೋಣ. ಸೊ ನಮ್ಮ ಆ್ಯಪಲ್ ಮಾರ್ಟ್ನ ಸಿಬ್ಬಂದಿ ವರ್ಗದವರು ಇಲ್ಲಿದ್ದಾರೆ. ಸೊ ಶಾಜಿಲ್ ಅವರಿದ್ದಾರೆ, ತಾಹಿರ್ ಇದ್ದಾರೆ, ಅದೇ ರೀತಿ ರೈಫ್ ಅವರಿದ್ದಾರೆ. ಸೊ ಇವರು ಇವಾಗ ನಮ್ಮ ಕಂಟೆಸ್ಟೆಂಟ್ಸ್ ಏನಿಲ್ಲಿ ಕಾಯ್ತಾ ಇದ್ದಾರೆ ಅವರಿಗೆ ನಾವು ವೋಚರ್ಸ್ ಕೊಡ್ಲಿಕ್ಕಿದ್ದೇವೆ. ಸೊ ಪ್ಲೀಸ್ ಸರ್. ₹750 ವೋಚರ್ಸ್ ಒಂದೊಂದು ಕಂಟೆಸ್ಟೆಂಟ್ಸ್ಗೆ ನಾವು ಕೊಡ್ತಾ ಇದ್ದೇವೆ. ಸೊ ಈ ಒಂದು 750 ಅವರಿಗೆ ಬೇಕಾದಂಥ ಯಾವ ಐಟಮ್ ಕೂಡ ಪಿಕ್ ಮಾಡ್ಬೋದು, ಬಟ್ ₹750 ಮಾತ್ರ. ಇದರ ಒಳಗಡೆ ಅವರು ಮಾಡುವಂಥ ರೆಸಿಪಿಯ ಐಟಮ್ಸ್ ಏನಿದೆ ಅದು ಕೇವಲ ₹750 ಇರಬೇಕಾಗ್ತದೆ. ಸೊ ಅದು ಇವತ್ತಿನ ಈ ಒಂದು ಮೊದಲನೇ ಸುತ್ತಿನ ಮೊದಲನೇ ಕಂಡೀಷನ್. ಸೊ ಎಲ್ಲರೂ ವೋಚರ್ ನೋಡಿದ್ರಲ್ಲ, ₹750 ನಿಮಗೆ ವೋಚರ್ಸ್ ಕೊಟ್ಟಿದ್ದೇವೆ. ಸೊ ಆಡಿಷನ್ಸ್ನಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡಿದಂಥ ರೆಸಿಪಿಯನ್ನು ತಂದು ಇಲ್ಲಿ ನಮಗೆ ಪ್ರೆಸೆಂಟ್ ಮಾಡಿದ್ರಿ. ಇವಾಗ ನೀವು ಯಾವ ಥರ ಕುಕಿಂಗ್ ಮಾಡ್ತೀರಾ ಅದನ್ನು ನೋಡುವಂಥ ಒಂದು ಹೊತ್ತು ನಮ್ಮ ಜಡ್ಜಸ್, ನಮ್ಮ ತೀರ್ಪುಗಾರರು ನಿಮಗೋಸ್ಕರ ಕಿಚನ್ನಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿ ನೀವು ₹750 ಏನಿದೆ ಅದರಲ್ಲಿ ನೀವು ಶಾಪಿಂಗ್ ಮಾಡಬೇಕಾಗ್ತದೆ. ಆದರೆ ಫಸ್ಟ್ ರೌಂಡ್ ಏನು ಅಂತ ಹೇಳಿದರೆ, ನಿಮಗೆ ಏನು ಬೇಕು ಇನ್ನೋವೇಟಿವ್ ಡಿಶ್, ನಿಮ್ಮದು ಏನೇ ಇನ್ನೋವೇಟಿವ್ ಡಿಶ್ ಇದ್ದರೂ ಅದನ್ನು ಮಾಡ್ಬೋದು. ಸೊ ಯಾವುದೇ ಸ್ಪೆಸಿಫಿಕೇಷನ್ಸ್ ಇಲ್ಲ, ಏನು ಬೇಕಿದ್ರೂ ಮಾಡ್ಬೋದು. ಬಟ್ 60 ಮಿನಿಟ್ಸ್ ಟೈಮ್. ಈ ಒಂದು ಫಸ್ಟ್ ರೌಂಡ್ನಿಂದ 8 ಜನ 8 ಮೆಂಬರ್ಸ್ ಇಮ್ಯುನಿಟಿ ಬ್ಯಾಜನ್ನು ಪಡ್ಕೊಳ್ಳಿಕ್ಕಿದ್ದೀರಾ. ಅವರು ಡೈರೆಕ್ಟ್ಲಿ ಸೆಕೆಂಡ್ ರೌಂಡಿಗೆ ಪ್ರಮೋಟ್ ಆಗ್ತಾರೆ. ಆ್ಯಂಡ್ ಮಿಕ್ಕಿದ 7 ಜನ ಏನಿದ್ದೀರಾ, ಇವತ್ತು 15 ಜನ ಇದ್ದೀರಾ ನೀವು. ಸೊ ಒಬ್ಬರಿಗೆ ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ. ಸೊ 15 ಜನರಲ್ಲಿ 8 ಜನ ಇಮ್ಯುನಿಟಿ ಬ್ಯಾಜನ್ನು ಪಡೆದು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, 7 ಜನ ಡೇಂಜರ್ ಝೋನಿಗೆ ಬರ್ತೀರಾ. ಸೊ ಆದಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿ ಸೇಫ್ ಆಗಲಿಕ್ಕೆ ಟ್ರೈ ಆಗಿ. ಡೇಂಜರ್ ಝೋನಿಗೆ ಬಂದವರಿಗೆ ಕೂಡ ಬರುವವರಿಗೆ ಕೂಡ ಆಲ್ ದ ಬೆಸ್ಟ್. ಓಕೆ, ಸೊ ರೆಡಿ ಇದ್ದೀರಲ್ಲ ಶಾಪ್ ಮಾಡಲಿಕ್ಕೆ? ನಿಮಗೋಸ್ಕರ ರ್ಯಾಕ್ ರೆಡಿ ಇದೆ. ಸೊ ವೋಚರ್ಸ್ ನಿಮ್ಮ ಕೈಯಲ್ಲಿದೆ. ಸೊ ಫಟಾಫಟ್ ಅಂತ ಶಾಪಿಂಗ್ ಸ್ಟಾರ್ಟ್ ಮಾಡ್ಬೋದು. 3, 2, 1 and your time starts now. ವೋಚರ್ಸ್ ಕೊಟ್ಟು ಹೋಗುವಾಗ ಆ್ಯಪಲ್ ಮಾರ್ಟ್. ಸೊ ಆ್ಯಪಲ್ ಮಾರ್ಟ್ ಎಷ್ಟು ದೊಡ್ಡಾಯ್ತು ಅಂತ ಹೇಳಿದರೆ, ಯಾವ ಇಂಗ್ರೀಡಿಯೆಂಟ್ಸ್ ನಮಗೆ ತುಂಬ ವೆರೈಟೀಸ್ ಅದರಲ್ಲಿತ್ತು. ಸೊ ಯಾವ ವೆರೈಟೀಸ್ ಪಿಕ್ ಮಾಡಬೇಕಂತ ತುಂಬ ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಟೈಮ್ ಪ್ರೆಷರ್ಸ್ ಕೂಡ ಇತ್ತು. ಸೊ ಇದು ಏನಂತ ಹೇಳಿದರೆ ತುಂಬ ಪ್ರೆಷರೈಸ್ಡ್ ಆಗಿತ್ತು. ಅದು ಒಂಥರ ಓವನಲ್ಲಿ ಹಾಕಿ ಕುಕ್ಕರಲ್ಲಿ ಹಾಕಿಟ್ಟಾಗಿ ಆಗಿತ್ತು.
750 ರುಪೀಸಿದು ವೋಚರ್ಸ್ ಕೊಟ್ಟಿದ್ರು. ಸೊ ಅದರಲ್ಲಿ ನಾನು 745 ಶಾಪಿಂಗ್ ಮಾಡಿದ್ದೆ. ಸೊ ನಂದು ಅಂದರೆ 2 ಡಿಶ್ ಇತ್ತು. ಒಂದು ಮೈನ್ ಅಂದರೆ ನಾನ್ ವೆಜ್ಜಲ್ಲಿ, ಮತ್ತೊಂದು ಡೆಸರ್ಟ್. ಸೊ ಅದಕ್ಕಾಗಿ ನಾನೆಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ನಂದು 750 ಅಬವ್ ಆಯಿತು ಬಿಲ್ಲೆಲ್ಲ. ಮತ್ತು ಕೆಲವೆಲ್ಲ ಕ್ಯಾನ್ಸಲ್ ಮಾಡಿ 740 ಆಯಿತು ನಂದು ಬಿಲ್. ವೀಕ್ಷಕರೇ, ನಮ್ಮ ತೀರ್ಪುಗಾರರು ಆಲ್ರೆಡಿ ಇಲ್ಲಿ ಸೆಟ್ ಆಗಿದ್ದಾರೆ. ಅದೇ ರೀತಿ 4 ಕಂಟೆಸ್ಟೆಂಟ್ಸ್ ಇಲ್ಲಿ ರೆಡಿ ಆಗಿದ್ದಾರೆ. ಅವರವರ ಕುಕಿಂಗ್ ಟೇಬಲ್ಸ್ ನಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಟ್ಟು ಏನೋ ಒಂದು ವಿಭಿನ್ನವಾದ ಡಿಶ್ ಅನ್ನ ಮಾಡ್ಲಿಕ್ಕೋಸ್ಕರ ಅವರು ರೆಡಿ ಆಗಿದ್ದಾರೆ. ಸೊ ಆಪಲ್ ಮಾರ್ಟ್ ನಿಂದ ಶಾಪಿಂಗ್ ಮಾಡಿ ಇಲ್ಲಿ ಬಂದು ಇವಾಗ ನಮ್ಮ ಈ ಒಂದು ಕಿಚನ್ ಅಲ್ಲಿ ಇವರು ತಮ್ಮ ಒಂದು ಸ್ಪೆಷಲ್ ಡಿಶ್ ಅನ್ನ ಮಾಡ್ಲಿಕ್ಕಿದ್ದಾರೆ ಅಂಡ್ ನಮ್ಮ ತೀರ್ಪುಗಾರರಿಗೆ ಇವತ್ತು ಪ್ರೆಸೆಂಟ್ ಮಾಡ್ಲಿಕ್ಕಿದ್ದಾರೆ. ಸೊ ಅವರು ಮಾಡಿದಂತ ಒಂದು ಡಿಶ್ ಅನ್ನ ಟೇಸ್ಟ್ ಮಾಡಿ ಅದಕ್ಕೆ ಜಡ್ಜ್ಮೆಂಟ್ ಕೊಡ್ಲಿಕ್ಕಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೇವಲ 1 ಅವರ್ ಟೈಮ್ ಇದೆ. ಸೊ 1 ಅವರ್ ಟೈಮ್ ಅಲ್ಲಿ ನೀವು ಏನ್ ಬೇಕು ಅದನ್ನ ಮಾಡಬಹುದು. ಸೊ ಯಾವ್ದ್ರಲ್ಲಿ ಯಾವ ತರ ರೆಸಿಪಿಯನ್ನ ನೀವು ಯಾವ ತರ ಮಾಡ್ತೀರಾ ಅದು ನಿಮಗೆ ಬಿಟ್ಟದ್ದು. ಸೊ 1 ಅವರ್ ಟೈಮ್ ಅಲ್ಲಿ ನೀವು ಕುಕಿಂಗ್ ಪ್ರಾಸೆಸ್ ಕೂಡ ಕಂಪ್ಲೀಟ್ ಮಾಡಿ, ಪ್ಲೇಟಿಂಗ್ ಪ್ರಾಸೆಸ್ ಕೂಡ ಕಂಪ್ಲೀಟ್ ಮಾಡಿ ಇಲ್ಲಿ ನಮ್ಮ ತೀರ್ಪುಗಾರರಿಗೆ ಮಾಸ್ಟರ್ ಶೆಫ್ ನಾವು ಏನಿದ್ದಾರೆ ಅವರಿಗೆ ನೀವು ಪ್ರೆಸೆಂಟ್ ಮಾಡಬೇಕು. ಎಲ್ಲರೂ ರೆಡಿ ಇದ್ದೀರಾ? ಸೊ ರೆಡಿ ಇದ್ದೀರಾ? ಆಲ್ ಆಫ್ ಯು ಆರ್ ರೆಡಿ? ಸೊ 1 ಅವರ್ ಟೈಮ್ ನಿಮಗೆ ಈಗ ಶುರು ಆಗಲಿದೆ. ಸೊ ಪ್ಲೀಸ್ ತುಂಬಾನೇ ಆರಾಮ್ಸೆ ಮಾಡಿ, ಜಾಸ್ತಿ ಹರಿಬರಿ ಮಾಡೋದು ಬೇಡ. ಸೊ 1 ಅವರ್ ಟೈಮ್ ಇದೆ ನಿಮಗೆ. ಸೊ ತುಂಬಾನೇ ವಿಭಿನ್ನವಾಗಿ ನಮ್ಮ ಇವತ್ತಿನ ತೀರ್ಪುಗಾರರನ್ನ ನೀವು ಮಾಡಿ ನಿಮ್ಮ ವಿಷಯದಿಂದ ಅವರನ್ನ ಇಂಪ್ರೆಸ್ ಮಾಡಬೇಕಾಗ್ತದೆ. ಸೊ ನೀವು ನೆಕ್ಸ್ಟ್ ರೌಂಡ್ಗೆ ಪ್ರಮೋಟ್ ಆಗಬೇಕು ಅಂತ ಆದ್ರೆ ನಿಮ್ಮ ಡಿಶ್ ದಿ ಬೆಸ್ಟ್ ಆಗಿರಬೇಕು. ರುಪೀಸ್ ವೋಚರ್ಸ್ ಕೊಟ್ಟಾಗ ಆಲ್ ಆಫ್ ಅ ಸಡನ್ ನನಗೆ ತಲೆಯಲ್ಲಿ ಏನು ಮಾಡಬೇಕಂತ ಆ್ಯಕ್ಚುಲಿ ತಲೆಗೆ ಹೊಳಿಲಿಲ್ಲ ನಿಜ ಹೇಳಬೇಕಂತ ಹೇಳಿದರೆ. ಸೊ ನಮಗೆ ಟೈಮ್ ಲಿಮಿಟ್ ಕೂಡ ಇತ್ತು, ಇಷ್ಟು ಟೈಮಲ್ಲಿ ನಮಗೆ ಪರ್ಚೇಸ್ ಮಾಡಬೇಕಂತ ಹೇಳಿ. ಸೊ ಆಲ್ ಆಫ್ ಅ ಸಡನ್ ನನ್ನ ತಲೆಗೆ ಬಂದದ್ದು ಚಿಕನ್. ಸೊ ಚಿಕನಲ್ಲಿ ಯಾವುದಾದ್ರೂ ಒಂದು ವೆರೈಟೀಸ್ ಸ್ವಲ್ಪ ಮ್ಯಾಂಗ್ಳೂರಿಯನ್ ಟಚ್ ಕೊಟ್ಟು ಅದನ್ನು ಮಾಡುವ ಅಂತೇಳಿ ಅಂದ್ಕೊಂಡೆ. ಜಡ್ಜಸ್ನವ್ರು ಬರುವಾಗ ಫುಲ್ ನರ್ವಸ್ ಆಗಿತ್ತೆ. ಅಂದರೆ ಅವ್ರು ಬಂದು ಕ್ವಶನ್ಸ್ ಎಲ್ಲ ಕೇಳುವಾಗ ಸೊ ನಾವು ಮಾಡೋ ಪ್ರೊಸೆಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಮಗೇನೆ ಸ್ವಲ್ಪ ಫುಲ್ ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಆಗ್ತಿತ್ತು ಮಾಡೋವಂಥ. ಒಂದು ಕಡೆಯಿಂದ ಆ್ಯಂಕರ್ ಅವ್ರು ಕೂಡ ಬಂದು ನಮ್ಮನ್ನು ಕ್ವಶನ್ಸ್ ಎಲ್ಲ ಕೇಳುವಾಗ ಅದು ಕೂಡ ಒಂದಂದರೆ ಫುಲ್ ಕಿರಿಕಿರಿ ಟೈಪ್ ಆಗ್ತಿತ್ತು. ಅಂದರೆ ಪ್ರೆಷರ್ ಕಾನ್ಸಂಟ್ರೇಟೆಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಒಂದು ಸತಿ ಅವ್ರು ಇಲ್ಲಿಂದ ಹೋಗಿ ಬೇರೆ ಕಂಟೆಸ್ಟೆಂಟಿಗೆ ಇರಲಿ ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ, ಹೇಳಿಲ್ಲ. ನಾನಿವತ್ತು 2 ಡಿಶ್ ಮಾಡಬೇಕು ಅಂತ ಅನಿಸಿದ್ದೆ. ಒಂದು ಡೇಟ್ಸ್ ಇದು ಡೆಸರ್ಟ್, ಕ್ರೀಮ್ ಡೆಸರ್ಟ್, ಮತ್ತೊಂದು ಗ್ರಿಲ್ ಚಿಕನ್ ವಿತ್ ಪಂಪ್ಕಿನ್ ಪ್ಯೂರೆ. ಸೊ ಅದು ನನಗೆ ನನ್ನ ಫೇವ್ರೆಟ್ ಡಿಶ್ ಅದು. ಸೊ
ನಾನು ಸೀದಾ ಅದನ್ನೇ ಮಾಡೋದು, ಬಿಕಾಸ್ ಅದು ಸ್ವಲ್ಪ ಕಾಸ್ಟ್ ಕಂಟ್ರೋಲ್ ಇತ್ತು. ನನಗೆ ಸಿಕ್ಕಿದ 750 ರುಪೀಸಲ್ಲಿ, ಸೊ ಐ ಬಜೆಟಲ್ಲಿ ನನಗೆ ಅದು 2 ಡಿಶ್ ಮಾಡ್ಬೋದಿತ್ತು. ಸೊ ನನ್ನ ಮೈಂಡ್ ಸೆಟ್ ಇತ್ತು, ನಾನು 750 ರುಪೀಸ್ ಒಳಗಿನ ಶಾಪಿಂಗ್ ಮಾಡಬೇಕು, ಅದರಲ್ಲಿ ಮುಗಿಸ್ಬೇಕು, ಜಡ್ಜಸ್ನ ಅವರನ್ನು ಇಂಪ್ರೆಸ್ ಮಾಡಬೇಕು. ಒನ್ ಅವರ್ ಟೈಮಲ್ಲಿ ನಾನು ಇಷ್ಟೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಇದು ಆಗ್ತದ ಇಲ್ವಾ ಅಂತ ಹೇಳಿ ಒಂದು ಸ್ವಲ್ಪ ಭಯ ಕೂಡ ಇತ್ತು. ಬಟ್ ಒಂದು ಮಿಸ್ಟೇಕ್ ಮಾಡಿದೆ ಏನಂತ ಹೇಳಿದರೆ, ನಾನು ವೈಟ್ ರೈಸ್ ತೊಗೊಳ್ಬೇಕಿತ್ತು, ಅದರ ಬದಲು ನಾನು ಬ್ರೌನ್ ರೈಸ್ ತೊಗೊಂಡೆ. ಸೊ ಅಲ್ಲಿ ನನ್ನ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು.
ನನ್ನ ಪಂಪ್ಕಿನನ್ನು ಕುಕ್ಕರಲ್ಲಿ ನಾನು ವಿಸಿಲ್ ಮಾಡಲಿಕ್ಕೆ ಇಟ್ಟಿದ್ದೆ, ಕುಕ್ ಮಾಡಲಿಕ್ಕೆ. ಸೊ ಅದು ನನಗೆ ನನ್ನ ಮೈಂಡಲ್ಲಿ ಟೈಮಿಂಗ್ ಇತ್ತು, ನನ್ನ ಈ ಟೈಮಲ್ಲಿ ನಾನು ಮುಗಿಸ್ಬೇಕು ನನ್ನ ಡಿಶ್, ನಂದು ಪ್ರೆಸೆಂಟೇಷನಿಗೆ ಮಾಡಲಿಕ್ಕಿತ್ತು. ಸೊ ನಂದು ವೆಜ್ಜಸ್ ಇದು ಬಾಯ್ಲ್ ಮಾಡಲಿಕ್ಕಿತ್ತು. ಸೊ ತುಂಬಾ ಟೆನ್ಷನ್ಸ್ ಇತ್ತು ನನ್ನ ಮೈಂಡಲ್ಲಿ. ಸೊ ಈ ಟೈಮಲ್ಲಿ ನಾನು ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ, ಕುಕ್ಕರ್ ಓಪನ್ ಆಗ್ತಾ ಇಲ್ಲ. ಸೊ ನಾನು ಫುಲ್ ಟೆನ್ಷನ್ ಆಯಿತು, ಇದು ಓಪನ್ ಆಗ್ತಾ ಇಲ್ಲ. ಬಟ್ ನನ್ನ ಟೈಮ್ ಸಹ ನಂದು ಇದಾಗ್ತಾ ಉಂಟು, ಟೈಮ್ ಸಹ ಹೋಗ್ತಾ ಉಂಟು. ಜಡ್ಜಸ್ ಬಂದರು ನನ್ನ ಹತ್ತಿರ, ಹೇಳಿದ್ರು ಕುಕ್ಕರ್ ಏನು ಓಪನ್ ಆಗ್ತಾ ಇಲ್ಲ, ಚೆನ್ನಾಗಿಲ್ಲಿದೆ ಗೊತ್ತಿಲ್ಲ ಶೆಫ್. ಬಟ್ ಮತ್ತೆ ಸ್ವಲ್ಪ ಅವ್ರು ಗೈಡ್ ಮಾಡಿದರು ನನಗೆ, ಆಫ್ ಮಾಡಿ ಸ್ವಲ್ಪ ವಿಸಿಲ್ ಇದು ಮಾಡಿ. ನಿಮಗೆ ಕೇವಲ 25 ಮಿನಿಟ್ಸ್ ಬಾಕಿ ಇದೆ. ಅದರಲ್ಲಿ 20 ಮಿನಿಟ್ಸ್ ಅವಕಾಶ ಕೇವಲ ಕುಕಿಂಗಿಗೆ ಇರಬೇಕು. ಅದರಲ್ಲಿ 5 ಮಿನಿಟ್ಸ್ ಟೈಮ್ ಏನಿದೆ ನೀವು ಓನ್ಲಿ ಪ್ಲೇಟಿಂಗ್ಗೆ ಇಡಬೇಕಾಗ್ತದೆ, ಸರ್ವಿಂಗ್ ಇಡಬೇಕಾಗ್ತದೆ. ಸೊ ಬಾದಿಶ್ ಅವರೇ, ಕ್ವಿಕ್ ಆಗಿ ಮಾಡಿ, ಏನ್ ಮಾಡ್ತಾ ಇದ್ದೀರಾ ಬಾದಿಶ್ ಅವರೇ? ನಿಮಗೆ ಟೈಮ್ ಎಷ್ಟು ಬೇಕು ಅಂತ ಅನಿಸ್ತಾ ಇದೆ? 20 ನಿಮಿಷನೇ ಇರೋದು ನಿಮ್ಮ ಹತ್ರ. ಸೊ 20 ನಿಮಿಷನೇ ಅವರು ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಅಹಾನ ಶೆಟ್ಟಿ ಅವರೇ, ಸೊ ಯಾವ ತರ ನಿಮಗೆ 20 ಮಿನಿಟ್ಸ್ ಟೈಮ್ ಅಲ್ಲಿ ಫಿನಿಶ್ ಮಾಡ್ತೀರಾ? ಓಕೆ, ಅವತ್ತು ಬೆಸ್ಟ್. ಅವ್ರ ಟೆನ್ಷನ್ ಅಲ್ಲಿ ಇದ್ದಾರೆ, ಏನು ಕೂಡ ಮಾತಾಡೋಕ್ಕೆ ರೆಡಿ ಇಲ್ಲ. ಸೊ ಇಲ್ಲಿ ಮನೋಜ್ ಅವರೇ, ಕಿಚನ್ ಅಲ್ಲಿ ಟಾಪ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? 20 ಮಿನಿಟ್ಸ್ ಟೈಮ್ ಇದೆ ಕೂಡ. ಸೊ 5 ಮಿನಿಟ್ಸ್ ಅಲ್ಲಿ ಪ್ಲೇಟಿಂಗ್ ಮಾಡಿ ಚಿಕ್ಕದಾಗಿದ್ದಾರೆ, ಅವರಿಗೆ ಸರ್ವ್ ಮಾಡಬೇಕು. ಸೊ ರೆಡಿ ಇರಲ್ಲ. ಇಲ್ಲಿ ಆಶಿಕ್ ಅವರೇ, ಸೊ ಏನ್ ಮಾಡ್ತಾ ಇದ್ದೀರಾ? ಟೆನ್ಷನ್ ಆಗಿದ್ದೀರಾ? 20 ನಿಮಿಷ ಅವಕಾಶ ಇನ್ನೂ ಬಾಕಿ ಇದೆ ನಿಮಗೆ. ಸೊ ಅದರಲ್ಲಿ 25 ಮಿನಿಟ್ಸ್ ಅಲ್ಲಿ 5 ಮಿನಿಟ್ಸ್ ಎಲ್ಲ ಪ್ಲೇಟಿಂಗ್ ಇರಬೇಕಾಗ್ತದೆ. ಸೊ ಕಾನ್ಸಂಟ್ರೇಟ್ ಮಾಡಿ, ಸೊ ಆದಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿ. ಸೊ ನೀವು ಆ ಎರಡು ಮಧ್ಯೆಯಲ್ಲಿ ನೀವು ಕೂಡ ಒಂದಾಗಿರಬೇಕು. ಸೊ ಎಲ್ಲರೂ ಅದಕ್ಕೆ ಏನ್ ಮಾಡಿ. ಸೊ ಇವತ್ತು ಇಬ್ಬರು ಸೇಫ್ ಝೋನ್ ಅಲ್ಲಿ ಇದ್ದೀರಾ. ಸೊ ಆ ಇಬ್ಬರು ಕಂಟೆಸ್ಟೆಂಟ್ಸ್ ಯಾರು ಅಂತ ನೀವು ಇವತ್ತು ಪ್ರೂವ್ ಮಾಡಬೇಕಾಗ್ತದೆ. ಸೊ ಇಬ್ಬರು ಬೇರೆ ಝೋನ್ಗೆ ಇದ್ದೀರಾ. ಸೊ ಬಾದಿಶ್ ಅವರೇ, ಅಹನ, ಮನೋಜ್ ಅಂಡ್ ಆಶಿಕ್ ಅವರೇ, ಆಲ್ ದ ಬೆಸ್ಟ್. ಸೊ ಕ್ವಿಕ್ ಆಗಿ ಆದಷ್ಟು ಬೇಗ ಫಟಾಫಟ್ ಅಂತ ನಿಮ್ಮ ಇವತ್ತಿನ ಡಿಫರೆಂಟ್ ಆಗಿರುವಂತಹ ರೆಸಿಪಿಯನ್ನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಸೊ ಸ್ವಲ್ಪ ಹೆದರಿಕೆ ಆಗ್ತಿತ್ತು. ಸೊ ಮೊರೆವರ್ ನಾವು ಇಲ್ಲಿ ಬಂದಿರೋದು ವಿನ್ ಆಗ್ಬೇಕಂತ ಹೇಳಿ. ಸೊ ಓನ್ಲಿ ಒಂದು ತಲೆಯಲ್ಲಿದ್ದದ್ದು ಏನಂತ ಹೇಳಿದರೆ, ನಾನು ಡೈರೆಕ್ಟ್ಲಿ ಡೇಂಜರ್ ಝೋನ್ ಹೋಗೋದಕ್ಕಿಂತ ಡೈರೆಕ್ಟ್ಲಿ ನನಗೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕನ್ನುವಂತೂ ಇದಿತ್ತು. ಸೊ ಅದಕ್ಕೋಸ್ಕರ ಐ ವಾಸ್ ಜಸ್ಟ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. Come on, home cooks, let's cook in the master class kitchen. Master class chef of the year 2020. Master class chef of the year 2020. ನನ್ನ ರೌಂಡಲ್ಲಿ ಮನೋಜ್ ಇದ್ದ. ಸೊ ನನಗೆ ಅಂದರೆ ಸ್ವಲ್ಪ ಹೆದರಿಕೆ ಆಯಿತು, ಅಂದರೆ ನನಗೆ ಸ್ವಲ್ಪ ಕಾಂಪಿಟೇಟರ್ ಆಗಿದ್ದಾನೆ. ಬಿಕಾಸ್ ಎಲ್ಲರೂ ಸಹ ಕಾಂಪಿಟೇಟ್ರೇ. ಸೊ ಮನೋಜ್ ಅಂದರೆ ಸ್ವಲ್ಪ ತುಂಬಾ ಹೆದರಿಕೆ ಆಯಿತು, ಅಂದರೆ ನನ್ನ ರೌಂಡಲ್ಲಿ ಇದ್ದಾನೆ, ಅಂದರೆ ನಮ್ಮದು ಫುಡ್ ಕಂಪ್ಲೀಟ್ ಆಗ್ಬೋದಾ, ಅಲ್ಲ ನಮ್ಮದು ಕರೆಕ್ಟ್ ಪ್ಲೇಟಿಂಗ್ ಆಗ್ಬೋದಾ ಅಂತೇಳಿ. ಕುಕಿಂಗ್ ಪ್ರೊಸೆಸಲ್ಲಿ ನಾವು ಮಾಡುವಾಗ ಒಂದು ಮಿಸ್ಟೇಕ್ ಮಾಡಿದ್ದೆ, ಅಂದರೆ ಪೊಟೇಟೊ ಆ್ಯಕ್ಚುಲಿ ನಾನು ಬಾಯ್ಲ್ ಮಾಡಿ ಮತ್ತೆ ಟಾಸ್ ಮಾಡಬೇಕಿತ್ತು. ಅದು ಮಾಡಲಿಕ್ಕೆ ಸ್ವಲ್ಪಂದರೆ ನೆನಪೇ ಇರಲಿಲ್ಲ. ಸೊ ಡೈರೆಕ್ಟ್ ನಾನು ಪ್ಯಾನಲ್ಲಿ ಹಾಕಿ ಟಾಸ್ ಮಾಡಿಬಿಟ್ಟೆ. ಸೊ ಕುಕ್ ಆಗಲಿಲ್ಲ ಅಂತ ಆಗಿದೆ ಅದು. ಸೊ ಮತ್ತು ಪ್ಯೂರೆ ಟೊಮೆಟೊ ಪ್ಯೂರೆ ಮಾಡಿದ್ದು, ಅದರಲ್ಲಿ ಕೂಡ ಸ್ವಲ್ಪ ಪ್ಯೂರೆ ಕುಕ್ ಆಗಲಿಲ್ಲ. ನೋಡ್ಬೇಕು ಮತ್ತೆ ಎಂಥ ಜಡ್ಜಸ್ ಅವರು ಹೆಂಗೆ ಕಮೆಂಟ್ಸ್ ಕೊಡ್ತಾರಂತಲ್ಲಿ. ಹೋಪಿಂಗ್ ಫಾರ್ ದ ಬೆಸ್ಟ್.
ಎಷ್ಟು ಕ್ಲೀನ್ ಆಗಿ ಇಡ್ತೀರಾ ಅದಕ್ಕೆ ಕೂಡ ನಾವು ಮಾರ್ಕ್ಸ್ ಹಾಕಿದ್ದೇವೆ. ನಮ್ಮ ಮಾಸ್ಟರ್ ಶೆಫ್ ಅವರು ಏನೋ ಪ್ರಿನ್ಸಿಪಲ್ ಕೊಡ್ತಾ ಇದ್ದಾರೆ, ಯಾವ ಥರ ಅದನ್ನ ನಮ್ಮ ಕಂಟೆಸ್ಟೆಂಟ್ಸ್ ಯೂಸ್ ಮಾಡ್ತಾರೆ, ಅವರ ಕುಕಿಂಗ್ ಪ್ರಾಸೆಸ್ ನಾವು ನೋಡಬೇಕಾಗ್ತದೆ. ಇಬ್ಬರು ಇಬ್ಬರೇ ಇರ್ತಾರೆ, ಅವರು ಬಹಳ ಚೆನ್ನಾಗಿ ಇವತ್ತು ನಮ್ಮ ಕಂಟೆಸ್ಟೆಂಟ್ಗೆ ತುಂಬಾನೇ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಅನ್ನ ಕೊಡ್ತಾ ಇದ್ದಾರೆ. ಕುಕಿಂಗ್ ಮಾಡಬೇಕಾದ್ರೆ ಕೆಲವೊಂದು ಎರರ್ಸ್ ಅನ್ನ ಬಹಳ ನೀಟಾಗಿ ಹೇಳಿಕೊಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನಮ್ಮ ಕಂಟೆಸ್ಟೆಂಟ್ ಕಲಿಯಬೇಕು. ಅದನ್ನ ಫ್ಯೂಚರ್ಗೆ ಕೂಡ ಈ ಒಂದು ಎಪಿಸೋಡ್ ಕೂಡ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿ ಅದನ್ನ ನೀವು ಪ್ರೆಸೆಂಟ್ ಮಾಡಬೇಕು. ಎಲ್ಲ ಕಂಟೆಸ್ಟೆಂಟ್ ಆದಷ್ಟು ಕೇರ್ಫುಲ್ ಆಗಿ ಮಾಡಿ, ಆದಷ್ಟು ನಿಮ್ಮ ಟೈಮ್ ಸ್ವಲ್ಪ ಸ್ಪೀಡ್. ನನ್ನ ಪಕ್ಕದಲ್ಲಿ ಮನೋಜ್ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಸೊ ಫುಲ್ ನನಗೆ ನರ್ವಸ್ ಆಗ್ತಾಯಿತ್ತು. ಯಾಕಂತ ಹೇಳಿದರೆ ನಾನು ತುಂಬ ಅವರು ಒಂದೇ ಡಿಶ್ ಮಾಡ್ತಾಯಿದ್ರು, ನಾನು 3-4 ಡಿಶಸ್ನ ಆಪ್ಟ್ ಮಾಡಿದ್ದೆ. ಸೊ ಒಂದು ತಲೆಯಲ್ಲಿ ಏನಿತ್ತು ಅಂತ ಹೇಳಿದರೆ 1 ಅವರಲ್ಲಿ ನಾನು ಫಿನಿಶ್ ಮಾಡ್ಲಿಕ್ಕಾಗ್ತದಿಲ್ವ ಅಂತ ಹೇಳಿ ಕೂಡ ತಲೆಯಲ್ಲಿತ್ತು. ಆ್ಯಂಡ್ ಅವರದ್ದು ಆಲ್ಮೋಸ್ಟ್ ಪ್ಲೇಟಿಂಗ್ ಎಲ್ಲ ಆಗ್ತಾಯಿತ್ತು, ನಂದು ಇನ್ನೂ ಕೂಡ ರೈಸ್ ಕುಕ್ ಆಗ್ತಾಯಿತ್ತು. ಸೊ ಅದು ಕೂಡ ಟೆನ್ಷನ್ಸ್ ಓಡಾಡ್ತಿತ್ತು. ನನ್ನ ಸ್ಕೀವರ್ಸ್ ಎಲ್ಲ ರೆಡಿಯಾಗಿತ್ತು, ಈವನ್ ನನ್ನ ಚಾಸ್ ಕೂಡ ರೆಡಿಯಾಗಿದೆ. ಆದರೆ ಏನು ಮಾಡಲಿ, ನಂದು ರೈಸ್ ನಾನೇನು ಆಪ್ಟ್ ಮಾಡಿದ್ದೆ ಬ್ರೌನ್ ರೈಸ್, ಅದು ವಿಸಿಲಲ್ಲಿ ಹಾಕಿದ್ದೆ. ಸೊ ಅದಿನ್ನೂ ಸಹ ಕುಕ್ ಆಗಿರಲಿಲ್ಲ. ಬಟ್ ನನಗೆ ಸ್ವಲ್ಪ ಇನ್ನೂ ಸಹ ಟೈಮ್ ಬೇಕಿತ್ತು. ಅಲ್ಲಿ ನಿಖಿಲ್ ಸರ್ ಒಂದು ಕಡೆ ಟೈಮ್ ಹೋಗ್ತಾ ಉಂಟು ಆಯ್ತಾ ನಿಮ್ಮದು ಫುಡ್ ರೆಡಿ ಆಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮಗೆ ಟೋಟಲಿ ಬ್ಲ್ಯಾಂಕ್ ಆಗಿದೆ. ಬಿಕಾಸ್ ನಂದು ಪ್ಲೇಟಿಂಗ್ಸ್ ಆಗಬೇಕು, ನಂದು ಫುಡ್ ಅಲ್ಲಿ ಡೆಸರ್ಟ್ಸ್ ಸೆಟ್ ಆಗಬೇಕು, ಚಿಕನ್ ಸಹ ಕರೆಕ್ಟ್ ಕುಕ್ ಆಗಲಿಲ್ಲ. ಬಿಕಾಸ್ ಚಿಕನ್ ಮೈನ್ ಇಂಗ್ರೀಡಿಯೆಂಟ್ಸ್ ಆಗಿತ್ತು, ಚಿಕನ್ ಕುಕ್ ಆಗಿರಬೇಕು, ಚಿಕನ್ ಜ್ಯೂಸಿ ಆಗಿರಬೇಕು. ಸೊ ಫುಲ್ಲಿ ಬ್ಲ್ಯಾಂಕ್ ಆಗಿದ್ವಿ ನಾವು ಆ ಟೈಮ್. ಆದಷ್ಟು ಬೇಗ ನಿಮ್ಮ ಬೇಕಿಂಗನ್ನು ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡಿ. ಲಾಸ್ಟ್ ಇದೆ, ಆದಷ್ಟು ಬೇಗ ಮಾಡಿ ಫಿನಿಶ್ ಮಾಡಬೇಕು. ಅಲ್ಲಿ ಬನಾನದ್ದು ಒಂದು ರೆಸಿಪಿ ಮತ್ತು ನಾವು ಚಿಕನಿದ್ದು ಒಂದು ಕೇಕ್ ಮಾಡಿದ್ದೆ ನಾನು, ಮತ್ತೊಂದು ಕಾಯಿಲ್ ಫ್ರೈ ಅಂತ ಎಗ್ ಫ್ರೈ ಆಗಿ. ಹಾಗೆ ಟೈಮ್ ಸಿಗಲಿಲ್ಲ. ಲಾಸ್ಟಾಗಿ 1 ಅವರಿಗೆ ಆಗುವಾಗ ಟೈಮ್ ಸಿಗದೆ ನನಗೆ ಸ್ವಲ್ಪ ಗಾರ್ನಿಷ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನನ್ನ ಒಂದು ಐಟಮ್ ಮಿಸ್ ಆಯಿತು, ಅಲ್ಲಿ ಬಾಕಿ ಆಯಿತು.
ಪ್ಲೇಟಿಂಗ್ ಆಗಬೇಕು. ಲಾಸ್ಟ್ 30 ಸೆಕೆಂಡ್ಸ್ ಬಾಕಿ, 30 ಸೆಕೆಂಡ್ಸ್ ಬಾಕಿ, ಕೇವಲ 30 ಸೆಕೆಂಡ್ಸ್. ಯು ಹ್ಯಾವ್ ಓನ್ಲಿ 30 ಸೆಕೆಂಡ್ಸ್ ರಿಮೈನಿಂಗ್. ಸೊ ಫಾಸ್ಟ್ ಕೌಂಟರ್ ಕೌಂಟ್ಸ್. ನಿಮ್ಮ ಇದರ ಕೌಂಟ್ಸ್ ಅಷ್ಟೇ ಕ್ಲೀನ್ ಆಗಿರಬೇಕು. ನಿಮ್ಮ ಪ್ಲೇಸ್ ಏನಿದೆ, ವರ್ಕ್ ಸೆಕ್ಷನ್ ಇದೆ, ಅದೆಲ್ಲ ಕ್ಲೀನ್ ಆಗಿರಬೇಕು. ಲಾಸ್ಟ್ 20 ಸೆಕೆಂಡ್ಸ್ ಬಾಕಿ, ಲಾಸ್ಟ್ 20 ಸೆಕೆಂಡ್ಸ್ ಬಾಕಿ. ಇಲ್ಲಿ ಅನಾವರಣ ಪಾಸ್ ಮಾಡಿ 10 9 8 7 6 5 4 3 2 and 1. ಕೌಂಟರ್ನಿಂದ ದೂರ ಬನ್ನಿ. ಎಲ್ಲ ಕಂಟೆಸ್ಟೆಂಟ್ಸ್ನವರು ತಾವು ತಮ್ಮ ರೆಸಿಪೀಸ್ನ ಮಾಡಿ ಮುಗಿಸಿದ್ದಾರೆ. ಕೆಲವೊಂದು ಡಿಶಸ್ ಅನ್ನ ಪ್ಲೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ಸಮಯ ಅವಕಾಶ ಮುಗ್ದಿತ್ತು. ಸೊ 1 ಮಿನಿಟ್ ಲಾಸ್ಟ್ ಅಲ್ಲಿ ಕೂಡ ಕೆಲವೊಬ್ಬರ ಪ್ಲೇಟಿಂಗ್ ಆಗಿರ್ಲಿಲ್ಲ, ಕೆಲವೊಂದು ಇನ್ನು ಕೂಡ ಸ್ಟವ್ ಅಲ್ಲಿತ್ತು, ಇನ್ನು ಕೂಡ ಕೆಲವೊಂದು ಪ್ಯಾನ್ ಅಲ್ಲಿ ಇತ್ತು, ಇನ್ನು ಕೂಡ ಕೆಲವೊಂದು ಓವನ್ಸ್ ಅಲ್ಲಿತ್ತು. ಅದನ್ನ ಯಾವುದನ್ನ ಕೂಡ ಸರ್ವಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಯಾರಿಗೂ ಆಗಲ್ಲ. ಸೊ ಟೈಮಿಂಗ್ಸ್ 1 hour ಅಲ್ಲಿ ಏನೆಲ್ಲ ಪ್ಲೇಟಿಂಗ್ ಮಾಡಿದಿರಾ ಅದನ್ನ ಮಾತ್ರ ಇವಾಗ ನೀವು ನಮ್ಮ ತೀರ್ಪುಗಾರರ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು. ಸೊ ಮೊದಲಿಗೆ ಬಾದ್ಶಾ ಅವರೇ, ಸೊ ನೀವೇನ್ ಮಾಡಿದಿರಾ ಅದನ್ನ ತಂದು ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಬೇಕು. No, Badsha. Yes. What are you making this one? This one is kai pole. Kai pole. Banana Okay. ingredient. And this sweet dish? Sweet and salt. Can you make the sweet dish on add it's garnished with vegetables? How come? Vegetable and fruits combination. So same egg or kai, banana and all. Okay. Okay, let's test it. Chef. ये डिश क्या है? What is the dish? Coil fry. Oil? Coil egg fry. Coil egg fry. Yeah. Okay. Coil egg fry and you garnish with pomegranate. How come? Oh, fashion. That's right. If you make non-veg and vegetarians dishes, should not garnish with fruits. Yeah. You garnish with the shell egg, no? It should not be used. Yeah. Okay. Without shell can be used. Without it. Okay. And this dessert, kai pole. Kai pole. Okay. It is better taste if you use some honey or cinnamon. Cinnamon, honey and cinnamon is a good combination with banana. Okay. Taste is okay because your time is only 1 hour. 1 hour. This within 1 hour, don't select the 3-4 items. Select 1 or 2 items and should be best. Okay. And when you're cooking, your area should be clean. Hygiene should be maintained. But your area is not clean. It's too much dirty. And you left one more item also. Should not waste the food also. ಕುದಾದಂಡಿ ಇದೆ ಲೆಫ್ಟ್ ಹ್ಯಾಂಡ್ ಇದನ್ನ ಲಿಮಿಟೆಡ್ ಫುಡ್ ಮಂತಿದ್ದು ಅವೇ ಎಡ್ಡೆ ಮನ್ಕೊಡು ಅವು ತೂವರೆ ಪೊರ್ಲು ತೋಜೋಡು ಅರಮ ಬರೋಡು ಪೂರ ಒಂಜಿ ಡಿಶ್ ಇಡ್ಬೋದು ಅಂಚ ಮನ್ಕೊಡಿ ಅಂಚ ಥಿಂಕ್ ಮಾಡ್ತಿದ್ದ. ಅಹಾನಾ ಶೆಟ್ಟಿ ಅವರು, ಸೊ ನೀವು ನಿಮ್ಮ ಪ್ಲೇಟ್ಸ್ ಅನ್ನ ಇಟ್ಕೊಂಡು ಇಲ್ಲಿ ನಮ್ಮ ಮಾಸ್ಟರ್ ಶೆಫ್ಸ್ ಮುಂದೆ ಪ್ರೆಸೆಂಟ್ ಮಾಡಿ. Ahana, you nervous? It's quite nervous because the rice is Yeah. You left the 2 more dishes also, na? Yeah, I prepared 1 to curry with that. Why you choose the 2-3 items? I thought I could have managed, but yeah, rice. Because your time is only 1 hour. Yeah, but rice went, so I become so panic and all. Yeah. ರೈಸ್ ಬಗ್ಗೆ ಇರೇ ಗೊತ್ತಿತ್ತಂಡೆ ಅವ್ರು ರೈಸ್ ಎಂಚ ಯೂಸ್ ಮಾಡ್ಕೊಡೋದು ಗೊತ್ತಿತ್ತು ಬಟ್ ಏನು ಎಣ್ಣೆ ಒಂದು ಕೊಂಡ ಆಪು ನಾನು ಎಣ್ಣೆ ಬಟ್ ಅವು ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಓಕೆ ನೆಕ್ಸ್ಟ್ ಟೈಮ್ ಇರು ಸೋಕ್ ಮಂದಿಲ್ಲ ಹಾಫ್ ಆನ್ ಅವರ್ ಆಯ್ತಾ ಬಾಗ ಕುಕ್ ಮಾಡ್ಲೆ Ramana, presentation is okay, but I taste and I tell you. Okay. Chef,
Chicken is quite tender. Very good. Anna, I give you one tips. Whenever you use kebab, any type of kebabs or grill item, you should use the leg piece. Thigh piece could be better because thigh piece always be juicy. Flavor and aroma is good, okay, but the taste inside the chicken is not good. Okay. Because the breast piece, if you use the leg piece, there is the better taste. Color is good. The problem is that seasoning is not there. Seasoning is less salt, sour also not. It is buttermilk. Yeah, it's a curd one I blended. Yeah, it is missing salt. Salt is less. Okay, and this buttermilk, the sourness taste also missing. Okay, you need to improve. ಈ ರೀತಿ 8 ಪ್ಲೇಟ್ ಮಂತ್ಗೆ ಏನ ಪ್ಲಾನ್ 4 ಪ್ಲೇಟ್ ಇತ್ತಂడి. ಸೊ 2 ಪ್ಲೇಟ್ ಪಂಡ ರೈಸ್ ಅವಾಗ ಹೈದರಾಬಾದಿ ಮಲೈ ಕರಿ ಅಂತ ಪ್ರಿಫರ್ ಮಾಡ್ತಿದ್ದೆ. ಅವಿನ ಮಿಸ್ ಆಗಿ because of nervousness as well as the rice is like it's not so cooked right, so I got nervous. It is rice, not rice issue. It is issue your choice of the ingredients. Yeah, I could have brought with the white rice as well. Yeah, choose the proper ingredients. Yes, I got it. Because so instead of that, the 1 hour time, within 1 hour time you have to make all 3 or 4 whatever item is selected. Okay, all the best next time. Yeah. Okay. Yeah, Manoj. Yes, chef. Are you nervous? Of course. Huh? How many dishes you selected? Only one. Only one. Selected. I didn't want to take any risk. So, making this itself, I was completely nervous. So, what is the dish actually? That's actually a tomato puree and like it's some. What is the name of the dishes? Okay. Name actually is a chicken breast with tomato puree and sour a bit of potatoes. Sour. ಅವರು ನೇಮ್ ಕೇಳಿದ್ರು, ನೀವೆಲ್ಲ ರೆಸಿಪಿ ಏನೆಲ್ಲ ಇದೆ ಅದನ್ನೆಲ್ಲ ಹೇಳಿದ್ರು. ಏನಾದರೂ ಹೆಸರಿಟ್ಟಿದ್ದೀರಾ ಡಿಶ್ಗೆ ಅಂತ? No, it's a fusion dish, so I just want to just collaborate. That's it. Okay. Then I have to give the name actually. Okay, this is good. Presentation little bit improved. Okay, let's test and I'll let you know. Okay, sir. ಚೂರು ಹಾರ್ಡ್ ಕಟ್ ಮಾಡ್ತಾರೆ ಬಂಗ. This potato is not cooked proper. So the plan was like half cooked and just I wanted. Potato should not cook half cooked. Should not eat half cooked. Broccoli can be eaten, but potato should not. Okay. Dry. Chicken become dry and tough. Dry. Why chicken too tough? It's very tough. Yeah. Your selection is wrong. So to use the grilled chicken, always use the leg piece. Yeah. Thigh piece better. So why is it so? क्यों ऐसा है? ये ऐसा पीस यूज करना है, ये ऐसा पीस नहीं यूज करना है? Because the vein of the breast piece is the straight. Okay, and the temperature is not going properly inside the vein. When the temperature is passing through the vein, it is easily cooked. It takes less time to cooking the chicken breast. Okay, and simultaneously the juice easily remove. Easily remove. Then chicken become dry. But the leg piece, if you use the leg piece, the vein is not like that. Okay, and juice intact inside the chicken leg pieces. Okay, usually basically use grilled chicken or roast chicken, whatever you can use at kebab, you can use the leg piece. Okay. ಈಗಿನ ಇರುವಂಗೆ ಒಂದು ಪೊಲೀಸರು ಸ್ಲೈಸ್ ಥ್ರೋ ಎಣ್ಣೆ ಬಕ್ಕ ಯಾಕೋ ಇಡೀ ತೀರ ಓಡಿತ್ತು ನಂಚ ಅದು
ಅದೇನು ಅವಂಗೆ ಗೊತ್ತಿತ್ತಿಲ್ಲ ನಾವು ಅಂಚ ಟ್ರೈ ಆಪುಣೆ ಬಂದವು. ಟೇಸ್ಟಿಂಗ್ ಮಾಡುವಾಗ ಫುಲ್ಲು ನರ್ವಸ್ ಆಗಿದ್ದೆ. ಜಡ್ಜಸ್ ಅವರ ಮುಖನೇ ನೋಡ್ತಾ ಇದ್ದೆ ನಾನು, ಎಂತ ಹೇಳ್ತಾರಂತ. ಸೊ ನನಗೊಂದು ಎಕ್ಸ್ಪೆಕ್ಟ್ ಆಗಿತ್ತು, ಒಂದು ಪೊಟೆಟೊ ಕುಕ್ ಆಗಲಿಲ್ಲ ಅಂತ. ಅವರು ಅದೇ ಮೈನ್ ಮಿಸ್ಟೇಕ್ ಅಂತ ಹೇಳಿದ್ದಾರೆ. ಸೊ ಬೇಕು ಕಾದ್ನವೆ. Or else you should butterfly. sear the chicken and cook inside the oven. Is oven also there? Yeah. Then chicken should juice intact inside. Thing was like I was just pressurized and couldn't get anything in my mind. Then thank you. All the best. Take the plate. ಮನೋಜ್ ಅವರು ಮಾಡಿದಂಥ ರೆಸಿಪಿಯಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು. ಸೊ ನೆಕ್ಸ್ಟಿಗೆ ಆಶಿಕ್ ಅವರು ನೀವು ಮಾಡಿದಂಥ ಡಿಶನ್ನು ನಮ್ಮ ಟೇಬಲಿಗೆ ಬಂದು ಸರ್ವ್ ಮಾಡಬೇಕು. ಆಶಿಕ್ ಅವರೇ, ನೇಮ್ ಆಫ್ ಯೋರ್ ಡಿಶ್ ಏನು ಹೆಸರಿಟ್ಟಿದ್ದೀರಾ? Actually, this is my own dish. I prepared myself. What is the name of the dishes? No, I only prepared. You prepared, but some ಹೆಸರಿಟ್ಟಿದ್ದೀರಾ? ಏನಾದರೂ ಹೆಸರಿಟ್ಟಿದ್ದೀರಾ? No. So I used the pumpkin this one, puree, and I marinated the chicken with ginger garlic paste and salt and pepper and fresh cream and some garam masalas, and I toasted all the veggies, broccolis and tomatoes and bell peppers, and that is my second dish, dessert, dates cream pudding. I added dates and cashew, badam. Pudding the vegetable ಬರ್ತದೆ ಇರ್ನ ಒಂದು ದಿಲ್ ಲೀವ್ಸ್. Yeah, I put garnish. ಅಪಾರ್ಟ್ ಒಂದು Asik. First of all, you choose the garnishes. What food you serve, along with the garnish, what garnish you putting on the dishes, you should know. Okay. The vegetable garnishes should not put in dessert item. Okay. In dessert, you can put any type of fruits or dry fruits. Okay. Should not put any vegetables. Sure. You add the broccoli pieces and dill it. Should not. Sorry? This is the broccoli pieces, no? No. ಖಜೂರ್. This one? It's a pista, sir. Pistas. Okay, okay. Sorry. But dill leaf is there, no? Yeah, that leaf. Dill leaf should And not grape. cook. Seedless. You can put basil leaf, or else you can put the mint leaf for dessert, basically. Mint? Mint. Yeah, okay. And basil. Pudina and basil. Should not pull any swapatta, you call the leaf. Okay. Second thing, name of the dishes. Is this your own dishes? Yeah, I only prepared. I had the idea. Can I Pumpkin puree. can I give the name of the dishes? Sure. Grilled chicken with the pumpkin puree and sauteed vegetables. Okay. Thank you. With the name. Chalo, can I taste? Yeah, sure. But your presentation is good. Thank you. Okay. And colorful vegetable also, very good. The tenderization of the broccolis is nice. Thank you. The tender of the breast piece is nice. Thank you so much. And aroma also very good. Nice. ಈಗ ಬ್ರೋಕ್ಲಿ ಏನು ಬಂದಿದ್ದೆ ಅವು ಸ್ಟೈಲ್ ಮಂತರಂದು ಕಲರ್ ಲಂಚಿನ ಹೊಡಿದಿಲ್ಲ ಇದನ್ನ Okay. ಈಗಿನ ಕಲರ್ ಎಲ್ಲೋ ಆಯ್ತು. Thank you. ಅವನೇನು ಬಂದಿದೆ A cooking of the chicken, nice. The process, good. Good na sir? ಎಸ್ ಸರ್. Yeah. ಚಿಕನ್ ಇಂಚೆನೇ ಆವಡುತ್ತಿಲ್ಲ. ಜ್ಯೂಸ್ ಉಂಡು, ಟೆಂಡರ್ ಉಂಡು, ಟೇಸ್ಟ್ ಉಂಡು. Grill ಮಾಡ್ಕೊಂಡು ಇದು lines ಹಾಕ್ಬೇಕು. ಹಾ. Whole it will cook inside. Salt little bit more. ಮೋರ್ ಲಿಟಲ್ ಬಿಟ್ ಸಾಲ್ಟ್ ಇಸ್ ಮೋರ್. So puree. ಒಂಚೂರು ಕಮ್ಮಿ ಆಗಲಿ. Salt puree. Yeah, sure. Okay. ಚಿಕನ್ ಉಂಟು ಲಿಟಲ್ ಬಿಟ್. Chicken also. ಒಂಚೂರು ಕಮ್ಮಿ Little ಅಂತ. less. Otherwise nice. What is this actually? Mousse? Dates. Date what? This is the basic ingredient, date. Yeah. So what the name of the dishes? Dates, cashew. ನೇಮ್ ಆಫ್ Name of the dishes? Dates mousse. Huh? Dates mousse. Date mousse. ಟೇಸ್ಟ್ ಇಸ್ ಗುಡ್.
But your mousse consistency is not there. Yeah, but I kept it out. No, is mousse consistency not coming? Okay. Should it be thick, sir? Yeah. Still more It thick? should be yeah, Gelatin. like gel type. Gel type. I think some issue of the temperature or maybe gelatin. Yeah. Gelatin has put less. So when I kept it in the freezer, no, after half an hour it was good. When I kept outside, no, ಹಾಂ it will melt. No? ಅವು ಟೆಂಪ್ರೇಚರ್ ಏನು ಪಿದೈದಿದ್ದು ಟೆಂಪ್ರೇಚರ್ಡು ಅವು ದಿದ ಹಾ. ಹಾಫ್ ಅನ್ ಅವರ್ ಬಿಡ್ತು ಅಪ್ಪ ಫುಲ್ ಸೆಟ್ ಆದಿತ್ತು ಅದು ಪಿದೈದಿಯಾರ ಆಯ್ತು And it should be cold service. Service should be cold. ಈ ಸರ್ವಿಸ್ ಹಬ್ಬಗ ಒಂದು ಕೊಡು Room temperature. ಕೋಲ್ಡ್ ಕೊಡು Should not be room temperature. ಅವ್ರು ಇಷ್ಟ ದೇವ್ರ ಇದ್ದಾನೆ ಸೊ ಅಂತೇಳಿ ನಿಜನಿಗೆ ಫ್ರೀಸರ್ ಇದ್ದಿತ್ತು. Okay. But these things have to improve. Unless it's okay, overall good. Okay. Thank you. All the best. ಆಶಿಕ್ ಅವರು ಮಾಡಿದಂಥ ರೆಸಿಪಿಯನ್ನು ನಮ್ಮ ಮಾಸ್ಟರ್ ಶೆಫ್ ಅವರು ಟೇಸ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಅವರ ಚಿಕನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತುಂಬಾ ನೀಟಾಗಿ ಕುಕ್ ಆಗಿತ್ತು ಆಯ್ತಾ. ಸೊ ಬಾರಿ ಶೋಕುಡು ಆಯ್ತಾ ಜ್ಯೂಸಿ ಇದಾದಿತ್ತಂಡು. ಸೊ ಬಾರಿ ಶೋಕುಡು ಕುಕ್ ಆದಿತ್ತಂಡು ಆಯ್ತಾ. ಪೀಸ್ ಮಲ್ಪುನಾಗ ನಿಕ್ಲೆಗ್ ಬಾರಿ ಕೊರ್ಲೋಡ್ ಆಯ್ತಾ ಎಸೆನ್ಸ್ ತಿಕ್ಕೊಂಡಿತ್ತಂಡು ಅಂತ ಫೀಲ್ ಆಗಿ. ಸೊ ಐ ಥಿಂಕ್ ಜಡ್ಜಸ್ ವೇರ್ ಹ್ಯಾಪಿ. ಸೊ ಬಾರಿ ಪೊರ್ಲಿತ್ತಂಡು. ಕೆಲವೊಂಚೂರು ಕಮೆಂಟ್ಸ್ ಉಂಟು, ಕೆಲವೊಂಚೂರು ಇಂಪ್ರೂವೈಸೇಷನ್ ಆವೇರು. ಸೊ ಅರ್ನ ಡಿಶ್ಡ್ ಸೊ ಮಾತಿರ್ನಲ್ಲ ಐ ಥಿಂಕ್ ಕಲೆಕ್ಟಿವ್ಲಿ ಎಡ್ಡೆ ಎಫರ್ಟ್ಸ್ ಅಂತ ಪನೋಲಿ. ಸೊ ಕೆಲವಾತ್ತು ಜನಕ್ಲೆ ಒಂದು 2-3 ಜನಕ್ಲೆ ಕೆಲವಾತ್ತು ಕೆಲವೊಂದು ಡಿಶಸನ್ನು ಅವರಿಗೆ ಪ್ಲೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಕೆಲವೊಂದು ಟೈಮ್ ಜಾಸ್ತಿ ಆಗಿತ್ತು. ಸೊ ಕೆಲವೊಂದು ಡಿಶಸನ್ನು ನಿಮಗೆ ಪ್ಲೇಟ್ ಮಾಡಲಿಕ್ಕೆ ಏನಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ನೆಕ್ಸ್ಟ್ ರೌಂಡಲ್ಲಿ ಇರಬೇಕಿದ್ರೆ ಸೊ ಆದಷ್ಟು ಟೈಮ್ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಸೊ ತುಂಬ ಜಾಸ್ತಿ ಓವರ್ ಆಗಿ ಮಾಡಲಿಕ್ಕೆ ಹೋಗಿ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಮಿನಿಮಲ್ ಆಗಿ ಮಾಡಿ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ತುಂಬಾ ಚೆನ್ನಾಗಿರ್ಬೋದಿತ್ತು. ಸೊ ನೆಕ್ಸ್ಟ್ ಟೈಮಿಗೆ ನೋಡೋಣ ಯಾರೆಲ್ಲ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಸೊ ಯಾರೆಲ್ಲ ಡೇಂಜರ್ ಝೋನಲ್ಲಿ ಬೀಳ್ತೀರಾ ಅಂತ. ಸೊ ಪ್ರೇ ಮಾಡಿ. ಸೊ ನೀವೆಲ್ಲ ಆದಷ್ಟು ಸೇಫ್ ಝೋನಿಗೆ ಹೋಗುವಂತೆ ಪ್ರೇ ಮಾಡಿ. ಸೊ ಡೇಂಜರ್ ಝೋನಿಗೆ ಹೋದವರು ನೋಡೋಣ ನೆಕ್ಸ್ಟ್ ರೌಂಡಲ್ಲಿ ಯಾವ ಥರ ನಿಮ್ಮ ಕುಕಿಂಗ್ ಸ್ಕಿಲ್ಸನ್ನು ನೀವು ಇಂಪ್ರೂವ್ ಮಾಡ್ಬೋದು. ಅತ್ತೆ ಸರ್? ಓಕೆ. ಖುಷಿ ಆಯಿತು. ಸ್ವಲ್ಪ ಹೆದರಿಕಿತ್ತು ಹೋಗೋ ಮುಂಚೆ, ಬಿಕಾಸ್ ಅಲ್ಲಿ ಮನುಷ್ಯದು ಚಿಕನ್ ಅಷ್ಟು ಕುಕ್ ಆಗಲಿಲ್ಲ ಅಂತ ಹೇಳಿದರು. ನನಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ನನ್ನ ಚಿಕನ್ ಕುಕ್ ಆಗಿದ್ದ ಇಲ್ಲ ಅಂತೇಳಿ. ನನ್ನ ಚಿಕನನ್ನು ಟೇಸ್ಟ್ ಮಾಡಿ ಅವ್ರು ಹೇಳಿದರು ತುಂಬ ಜ್ಯೂಸಿ ಇದೆ, ಪರ್ಫೆಕ್ಟ್ಲಿ ಕುಕ್ಡ್ ಅಂತ. ಪ್ಲೇಟಿಂಗ್ ನೋಡಿ ಹೇಳಿದರು. ಪ್ರೆಸೆಂಟೇಷನ್ ವಾಸ್ ಗುಡ್. ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಫಸ್ಟ್ ಅಟೆಂಪ್ಟ್, ಫಸ್ಟ್ ರೌಂಡ್, ಫಸ್ಟ್ ಕಮೆಂಟ್ ಸೂಪರ್. ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಕುಕಿಂಗ್ ರಿಯಾಲಿಟಿ ಕಾಂಪಿಟೇಷನ್. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲಾ ಸಿನ್ಸ್ 1980. ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ಕರಾವಳಿ ಕರ್ನಾಟಕದ ನಾಡಿಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ನಮ್ಮೆಲ್ಲರ ಸ್ಪಾನ್ಸರ್ನನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೆನಪಿಸ್ತಾ, ಸೊ ಇವತ್ತಿನ ಈ ಒಂದು ಸಂಚಿಕೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಕಂಟೆಸ್ಟೆಂಟ್ಸ್ನವರು ಆದಷ್ಟು ವಿಭಿನ್ನವಾದ ಕೆಲವೊಂದು ಡಿಶಸನ್ನು ಮಾಡಿದ್ದಾರೆ. ಸೊ ನಮ್ಮ ತೀರ್ಪುಗಾರರು, ನಮ್ಮ ಮಾಸ್ಟರ್ ಶೆಫ್ ಅವರಿಗೆ ಬೇಕಾದಂಥ ಕೆಲವೊಂದು ಕಮೆಂಟ್ಸನ್ನು, ಅದರ ಸಜೆಷನ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು ಹೇಳಿದ್ದಾರೆ. ಏನೆಲ್ಲ ಮಿಸ್ಟೇಕ್ಸ್ ಇದೆ ಅದನ್ನು ಕೂಡ ಹೇಳಿದ್ದಾರೆ. ಸೊ ಮುಂದಿನ ಸುತ್ತಲ್ಲಿ ಅವರು ಯಾವ ಥರ ಅದನ್ನು ಕರೆಕ್ಷನ್ ಮಾಡ್ತಾರೆ ಅಥವಾ ಯಾವ ಥರ ಅದನ್ನು ಬೆಟರ್ ಆಗಿ ಟ್ರೈ ಮಾಡ್ತಾರೆ ಅಂತ ನಾವು ನೋಡೋಣ. ಸೊ ಮುಂದಿನ ಸಂಚಿಕೆ ಏನಿದೆ ಅದರಲ್ಲಿ ಯಾವ ಥರ ಬೇರೆ ಕಂಟೆಸ್ಟೆಂಟ್ಸ್ನವರು ಯಾವುದೆಲ್ಲ ಹೊಸ ರೀತಿಯ ಸವಿರುಚಿಗಳನ್ನು ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ನಲ್ಲಿ ಮಾಡ್ತಾರೆ ಅಂತ ನೋಡೋಣ. ಸೊ ನೀವೆಲ್ಲರೂ ಕಾಯ್ತಾ ಇರಿ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020.